ಒಂದು ಇಲ್ಲಿ ಅಂಬಲ್ಪಾಡಿ ಬೈಪಾಸಲ್ಲಿ ಒಂದು ತಾಯಿ ಗರ್ಭಿಣಿ ಮಗು ಗಂಡ 2 ಮಕ್ಕಳು ಆಕ್ಸಿಡೆಂಟ್ ಆಯಿತು. ಆ ಸಮಯದಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪುರ್ಸೊತ್ತು ಕೊಡಲಿಲ್ಲ, ಗಲಾಟೆ ಅದು ಇದು ಎಲ್ಲ. ಕಡೆಗೆ ಗರ್ಭಿಣಿಗೆ ಬ್ಲಡ್ ಬೇಕಿತ್ತು, ಕಂಪ್ಲೇಂಟ್ ಕೊಡಲಿಕ್ಕೆ ವಿಟ್ನೆಸ್ ಬೇಕಿತ್ತು, ಒಬ್ಬರು ಇಲ್ಲ. 10 ನಿಮಿಷ ಬಂದು ಗಲಾಟೆ ಮಾಡಿ ಹೋದ್ರು. ಆ ಬದುಕಲಿದ ಅವರಿಗೆ ವೈದ್ಯರೊಟ್ಟಿಗೆ ನಾವು ಏನು ಸ್ಪಂದನೆ ಕೊಡ್ಬೋದು, ನಮ್ಮಿಂದ ಏನು ಹೆಲ್ಪ್ ಆಗ್ತದೆ ಅದನ್ನು ನೋಡುದಿಲ್ಲ. ಮತ್ತೆ ನಾನು ರಾತ್ರಿ 2 ಗಂಟೆಗೆ ಆ ಗರ್ಭಿಣಿ ಮಹಿಳೆಗೆ ಬ್ಲಡ್ ತಂದು ಕೊಟ್ಟದ್ದು. ಇವತ್ತು ಜನಸಾಮಾನ್ಯನ ಬದುಕಿಸುವಂಥ ಕೆಲಸ ಆಗಬೇಕು. ಇವತ್ತು ಆಕ್ಸಿಡೆಂಟ್ ಆದ ಸಮಯದಲ್ಲಿ ನಾವು ಏನೇ ಇರಲಿ, ಅಥವಾ ದುರಂತ ಒಂದು ಮಹಿಳೆಗೆ ಅಸಹಾಯಕತೆ ಆಗಿರ್ಬೋದು, ಒಬ್ಬ ಯುವಕನಿಗಿರ್ಬೋದು, ನಮಗೆ ಅವನನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲದಿದ್ರು ಸಂಬಂಧಪಟ್ಟ ಇಲಾಖೆಗೆ ಹೇಳ್ಬೋದು, 108ಕ್ಕೆ ಹೇಳ್ಬೋದು, ಮಹಿಳಾ ಸಹಾಯವಾಣಿಗೆ ಹೇಳ್ಬೋದು. ಮಹಿಳೆಗೆ ದೌರ್ಜನ್ಯ ಆದರೆ 181ಗೆ ನಂಬರಿಗೆ ಫೋನ್ ಮಾಡ್ಬೋದು, 108 ಆ್ಯಂಬುಲೆನ್ಸಿಗೆ ಮಾಡ್ಬೋದು. ಅಷ್ಟು ಮಾಡಲಿಕ್ಕೆ ನಮ್ಗೆ ಆಗೋದಿಲ್ವಾ? ಕೆಲವರು ಅದನ್ನು ಮಾಡೋದಿಲ್ಲ. ಯಾರು ಮಾಡೋದಿಲ್ಲ? ವಿದ್ಯೆ ಕಲ್ತವನೇ. ನಾಳೆ ಅವರು ಬರೋದು, ನಮ್ಮ ಹತ್ರ ಕೇಳೋದು, ನಾಳೆ ಒಂದು ವಿಟ್ನೆಸ್ಗೆ ಹೋಗೋದು. ಈಗ ಪೊಲೀಸ್ನವರಿಗೆ ಒಬ್ಬ ವ್ಯಕ್ತಿ ಏನಾದ್ರು ಸತ್ತ, ಅವ UDR ಆಗಿ ಸಾಯಿಲ್ಲ, ಒಂದು ಅಸಹಜ ಸಮಯ ಸತ್ತ ಕೂಡಲೇ ಅದಕ್ಕೆ ಬೇಕಾಗುವಂಥ ಒಂದು ಕಡತಗಳನ್ನು ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯರದ್ದ ಸಾರ್ವಜನಿಕರದ್ದ ಒಂದು ಹೇಳಿಕೆ ಬೇಕಾಗಿರ್ತದೆ, ಒಂದು ಸಾಕ್ಷಿ ಬೇಕಾಗಿರ್ತದೆ. ಅದಕ್ಕೆ ನಾವು ಹಾಕದಿದ್ದರೆ ಪೊಲೀಸ್ನವರೇ ಬಂದು ಸಾಕ್ಷಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಅದಕ್ಕೆ ನಾವು ಸ್ಪಂದನೆ ಕೊಡಬೇಕು. ಅದು ನಮ್ಮ ವಿದ್ಯಾವಂತರೇ ಒಂದು ಸಿಗ್ನೇಚರ್ ಆಗುವುದಿಲ್ಲ, ಎಷ್ಟೋ ಕಡೆ ನಾವು ನೋಡಿದ್ದೇವೆ. ಹಾಗಾದರೆ ನಾವೇ ಒಂದು ಕೇವಲ ಟೀಕೆ ಟಿಪ್ಪಣಿಯೇ ಮಾಡ್ತಾ ಇದ್ರೆ ಆಗ್ತದಾ? ಕೆಲವೊಂದು ಸರ್ತಿ ಮಹಜರಿಗೆ ಒಂದು UDRಗೆ ಅದಕ್ಕೆ ಕೋರ್ಟಿಗೆ ಹೋಗ್ಲಿಕ್ಕಿಲ್ಲ, ಅಸಹಜ ಸಾವು ಪ್ರಕರಣದಲ್ಲಿ ಕೋರ್ಟಿಗೆ ಹೋಗ್ಲಿಕ್ಕಿಲ್ಲ, ಏನಿಲ್ಲ. UDRಗೆ ಒಂದು ವಿಟ್ನೆಸ್ ಹುಡುಕಬೇಕಾದ್ರೆ ಕೆಲವು ಸರ್ತಿ ಪೊಲೀಸ್ನವರು ಹಗಲು ರಾತ್ರಿ ಕೆಲವರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಆಕ್ಸಿಡೆಂಟ್ ಆದಾಗ ಒಂದು ಬಿಡಿ, ಹಾಗಾದ್ರೆ ಆಕ್ಸಿಡೆಂಟ್ ಆದಾಗ ವಿಟ್ನೆಸ್ ಹಾಕಿದ್ರೆ ಒಂದು ನ್ಯಾಯಾಲಯಕ್ಕೆ ಹೋದ ದೊಡ್ಡ ನಮಗೇನು ಸಮಯ ಹಾಳಾಗೋದು. ನಾವು ಎಷ್ಟೋ ಸಮಯನ ಹಾಳು ಮಾಡೋದಿಲ್ವ? ಒಂದು ದಿವಸ ಏನೋ 1 ಗಂಟೆ ನಾವು ಒಂದು ಮಧ್ಯಾಹ್ನ 11 ಗಂಟೆಗೆ ಹೋದರೆ 1 ಅಥವಾ 1:15 ಗಂಟೆ ಒಳಗೆ ನಮ್ಮನ್ನು ಕಳಿಸಿಕೊಡ್ತಾರೆ. ನಾನು ಸುಮಾರು 450ಕ್ಕೂ ಜಾಸ್ತಿ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ನಾನು ಪ್ರೆಸೆಂಟ್ ಆಗಿದ್ದೇನೆ. ಹಾಗಾದರೆ ಅಲ್ಲಿ ಹಾಗಾದರೆ ಎಲ್ಲ ಸಮಯವೂ ನಾವು ಇರ್ತೇವೆ. ನಾವು ಎಷ್ಟೋ ಸಮಯ ಹಾಳು ಮಾಡುವುದಿಲ್ವಾ? ಒಂದು ವಿಟ್ನೆಸ್ ಹಾಕಿದರೆ ಅಥವಾ ಒಂದು ಮಾಜರಿಗೆ ಸೈನ್ ಹಾಕಿ ದೊಡ್ಡ ವಿಷಯ ಅಂತ ಉಂಟು. ನಾಳೆ ಆ ಪರಿಸ್ಥಿತಿ ಯಾರಿಗೂ ಬರ್ಬೋದಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೆಲವರು ನೋಡಿಕೆ ಒಂದು ಕಡೆಯಲ್ಲಿ ಮನೆಯ ವ್ಯಕ್ತಿಯನ್ನು ಕಳ್ಕೊಂಡಿರ್ತಾರೆ, ಸರಿಯಾದ ಕಂಪ್ಲೇಂಟ್ ಆಗಿರುವುದಿಲ್ಲ, ಅದಕ್ಕೆ ಅವರು 2 ನೋವಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಒಂದು ಸ್ಪಂದನೆ ಕೊಡೋದಿದೆ, ಅದು ಸಾರ್ವಜನಿಕರ ಕೆಲಸ, ಇಲಾಖೆಯದ್ದಲ್ಲ. ಸಾರ್ವಜನಿಕರೊಂದು ಸ್ಪಂದನೆ ಕೊಡಲೇಬೇಕು, ಸಾರ್ವಜನಿಕರೊಂದು ದೂರು ದಾಖಲಾತಿ ಮಾಡಲೇಬೇಕು. ಈಗ ನಮಗೆ ಅಲ್ಲಿ ಮೃತಪಟ್ಟ ವ್ಯಕ್ತಿಗೆ ಬೇಕಾಗುವಂಥ ವ್ಯವಸ್ಥೆ ಮತ್ತು ಏನಾದರೂ ಒಂದು ಪರಿಹಾರ ಸಿಗಲಿ ಅಂತ. ಕೆಲವೊಂದು ಸರ್ತಿ ಅಂತಂದರೆ ದೊಡ್ಡ ವಾಹನ ಸಣ್ಣ ವಾಹನಕ್ಕೆ ಹೊಡೆದಾಗ ಸಣ್ಣ ವಾಹನದವನ ತಪ್ಪಿದ್ರೂ ಕೂಡ ದೊಡ್ಡ ವಾಹನವನ್ನೇ ಅಪರಾಧಿ ಮಾಡಿ ಹಾಕ್ತಾರೆ. ಆದರೆ ಅದು ಅಪರಾಧ ಮಾಡದಿರೋ ಮೃತಪಟ್ಟವನಿಗೆ ಪರಿಹಾರ ಸಿಗುವುದಿಲ್ಲ. ಒಂದು ಮಾನವೀಯ ನೆಲೆ. ಆದರೆ ಮಾನವೀಯ ನೆಲೆಯಲ್ಲಿ ನಾಳೆ ದೊಡ್ಡ ವಾಹನದ ಡ್ರೈವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗಿ ಅಪರಾಧ ಅದು ಕೂಡ ಆಗಬಾರ್ದು. ನಾನು ಎಷ್ಟೋ ಪ್ರಕರಣಗಳ ಸಾಕ್ಷಿ ಹೇಳಿದಾಗ ಈ ಡ್ರೈವರನ್ನು ನೀವು ನೋಡಿದರೆ ಕೇಳ್ತಾರೆ. ನಾನು ಖಂಡಿತ ಆ ಸಮಯದಲ್ಲಿ ನೋಡಿರುವುದಿಲ್ಲ, ನಾನು ಹೇಳಿದರೆ ಸತ್ಯವೇ. ಡ್ರೈವರನ್ನು ನಾನು ನೋಡಿರುವುದು, ಯಾಕಂದ್ರೆ ನಮಗೆ ಅಲ್ಲಿ ಅಪಘಾತದಲ್ಲಿ ಪೆಟ್ಟಾದ ವ್ಯಕ್ತಿ ಮುಖ್ಯ, ಅವನನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಹಾಕೊಂಡು ಹೋಗೋದು ಮುಖ್ಯ, ಅದು ಮುಖ್ಯ. ಅದೇ ಕೆಲವು ಸರ್ತಿ ಆಕ್ಸಿಡೆಂಟ್ ಆದಾಗ ಪೆಟ್ಟಾದಾಗ ಯಾರೂ ಇರುವುದಿಲ್ಲ. ಅದೇ ಬೈಕ್ ಅಥವಾ ವಾಹನ ಆಕ್ಸಿಡೆಂಟಿಗೆ ಗಲಾಟೆ ಆಗ್ತಿದ್ರೆ 100 ಜನರು ಇರ್ತಾರೆ. ಇದು ಎಲ್ಲ ದುರಂತ. ಒಂದು ದಿವಸ ಹಾಗೆ ಇಲ್ಲಿ ಅಂಬಲ್ಪಾಡಿ ಬೈಪಾಸಲ್ಲಿ ಒಂದು ತಾಯಿ ಗರ್ಭಿಣಿ ಮಗು ಗಂಡ 2 ಮಕ್ಕಳು ಆಕ್ಸಿಡೆಂಟ್ ಆಯಿತು. ಆ ಸಮಯದಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪುರ್ಸೊತ್ತು ಕೊಡಲಿಲ್ಲ, ಗಲಾಟೆ ಅದು ಇದು ಎಲ್ಲ. ಕಡೆಗೆ ಗರ್ಭಿಣಿಗೆ ಬ್ಲಡ್ ಬೇಕಿತ್ತು, ಕಂಪ್ಲೇಂಟ್ ಕೊಡಲಿಕ್ಕೆ ವಿಟ್ನೆಸ್ ಬೇಕಿತ್ತು, ಒಬ್ಬರು ಇಲ್ಲ. 10 ನಿಮಿಷ ಬಂದು ಗಲಾಟೆ ಮಾಡಿ ಹೋದರು. ಬದುಕಲಿದ ಅವರಿಗೆ ವೈದ್ಯರೊಟ್ಟಿಗೆ ನಾವು ಏನು ಸ್ಪಂದನೆ ಕೊಡ್ಬೋದು, ನಮ್ಮಿಂದ ಏನು ಹೆಲ್ಪ್ ಆಗ್ತದೆ ಅದನ್ನು ನೋಡುವುದಿಲ್ಲ. ಮತ್ತು ನಾನು ರಾತ್ರಿ 2 ಗಂಟೆಗೆ ಆ ಗರ್ಭಿಣಿ ಮಹಿಳೆಗೆ ಬ್ಲಡ್ ತಂದು ಕೊಟ್ಟದ್ದು. ಮಗು ಅವಳು ಬದುಕಿದ್ಲು, ಮತ್ತು ಕಾಲು ಫ್ರ್ಯಾಕ್ಚರ್ಗೆ ಟ್ರೀಟ್ಮೆಂಟ್ ಆಯಿತು. ಕಡೆಗೆ ಅವರನ್ನೆಲ್ಲ ಊರಿಗೆ ಕಳಿಸಿದ್ರು, ಬಾಗಲಕೋಟೆಯವರು ಊರಿಗೆ ಕಳಿಸಿಕೊಟ್ಟು ಕೆಲಸವನ್ನೆಲ್ಲ ಮಾಡ್ತು. ಕೆಲಸವನ್ನು ನಾವು ಬಹಳಷ್ಟು ಮಾಡಲಿಕ್ಕೆ ಅವಕಾಶ ಉಂಟು. ಖಾಲಿ ನಾನು ನನ್ನ ಮನೆ ಅಂತ ಹೇಳಿದರೆ ಖಂಡಿತ ಪ್ರಯೋಜನ ಇಲ್ಲ. ಚಿತ್ರಗುಪ್ತ ಬರುವಾಗ ನಾವು ಜೀವ ಆದರೆ ಏನೂ ಪ್ರಯೋಜನ ಇಲ್ಲ. ಯಮನ ದೂತ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರುವ ಸಮಯದಲ್ಲಿ ಇನ್ನು ನಾವೇನು ತಗೊಂಡು ಹೋಗ್ತೇವಾ, ಏನು ನಮಗೆ 4 ಜನರಿಗೆ ಮಾಡಿದ ಉಪಕಾರ ಒಳ್ಳೇದಂತ ಹೇಳಿದರೆ ಆವಾಗ ಮನಸ್ಸು ಮಾತ್ರ ಮಾಡಲಿಕ್ಕೆ ಕೈಕಾಲು ಗಟ್ಟಿ ಇರುವುದಿಲ್ಲ. ಮಾಡಬೇಕಂದ್ರೂ ನಮ್ಮ ಹಣ ನಮ್ಮ ಮಕ್ಕಳ ಕೈಯಲ್ಲಿಯ ಸೊಸೆಯಂದ್ರ ಕೈಯಲ್ಲೇ ಮೊಮ್ಮಕ್ಕಳ ಕೈಯಲ್ಲೇ ಇರ್ತದೆ, ಅವ್ರು ಮಾಡಲಿಕ್ಕೆ ಬಿಡುವುದೂ ಇಲ್ಲ. ನಾವು ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಅಟ್ಲೀಸ್ಟ್ 50 ವರ್ಷದ ಒಳಗಡೆ ಆದರೂ ಸಮಾಜಕ್ಕೆ ಏನಾದರೂ ಕೊಡೋದು ಮಾಡಬೇಕು. 70-80 ವರ್ಷದ ಮೇಲೆ ಒಮ್ಮೆಯ ಮನಸ್ಸು ಬದಲಾವಣೆ ಆದರೆ ಪ್ರಯೋಜನ ಇಲ್ಲ.
40-50 ವರ್ಷಕ್ಕೆ ಕೊಡಲಿಕ್ಕೆ ಮನಸ್ಸಿದ್ದವ 70-80 ಕೊಡ್ತಾನೆ ಇರ್ತಾನೆ, ಏನಾದ್ರು ಹೆಲ್ಪ್ ಮಾಡ್ತಾನೆ. ತಾವಂತರ ಆ ಗುಣ ಬೈ ಬರ್ತಲೆ ಒಂದು ರೂಢಿಸ್ಕೊಂಡು ಬರ್ತಾನೆ. ಆ ರೂಢಿಸ್ಕೊಂಡು ಒಬ್ಬ ಕೆಲಸ ಬೇಕು. ಇದು ನಾವು ಮೇಲೆ ಹೋಗಲಿಕ್ಕೆ ತಯಾರಾಗುವಾಗ ನಾವೇನು ಹೋಗುವಾಗ ತಗೊಂಡು ಹೋಗ್ತೇವೆ ಅಂತ ಹೇಳಿದರೆ ಅದು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಸಮಾಜಕ್ಕೆ ಕೊಡುವಂಥ ಒಂದು ಕಿರು ಕಾಣಿಕೆ, ಖಂಡಿತ ಪ್ರತಿಯೊಬ್ಬರ ಕಿರು ಕಾಣಿಕೆಯೂ ಸಮಾಜಕ್ಕೆ ಅಗತ್ಯ ಇದೆ. ಒಂದು ದೊಡ್ಡ ಎಷ್ಟೋ ಜನ ಕಲ್ತವ್ರು ಇರ್ತಾರೆ, ಕಲ್ತವ್ರು ಮನೆ ಹತ್ತಿರ ಕೆಲವು ಮಕ್ಕಳು ಪಾಪದ ಮಕ್ಕಳು ಇರ್ತಾರೆ, ಅವರಿಗೆ ಟ್ಯೂಷನ್ ಕೊಡ್ಬೋದು, ಕೆಲವು ವಿಷಯಗಳನ್ನು ಸಂಘ ಸಂಸ್ಥೆಗಳಿಗೆ ಹೇಳ್ಬೋದು. ಒಬ್ಬ ನ್ಯಾಯಾಧೀಶನಾಗಿ ನಿವೃತ್ತರಾದವರು ನ್ಯಾಯ ಅಂದರೆ ಅಂತ, ನಾವು ಹೇಗೆ ಬದುಕಬೇಕು, ನಮಗೆ ಎಲ್ಲಿ ಅನ್ಯಾಯ ಆದರೆ ಏನು ಮಾಡಬೇಕೆಂಬುದು ಆ ಬಗ್ಗೆ ಒಂದಷ್ಟು ಸ್ಪಂದನೆಯನ್ನು ಕೊಡ್ಬೋದು. ಮಹಿಳೆಯರಿಗೆ ಕೊಡ್ಬೋದು, ಮಕ್ಕಳಿಗೆ ಕೊಡ್ಬೋದು. ಇದು ನಿವೃತ್ತರಾದವರು ಕೂಡ ಪುನಃ ಕೆಲಸ ಹುಡ್ಕೊಂಡು ಹೋಗೋದು. ಯಾಕಂದರೆ ನಿವೃತ್ತರಾದ ಅಧಿಕಾರಿಗೆ ಇನ್ನೊಂದು ಕೆಲಸ, ಕಡಿಮೆ ಸಂಬಳದಲ್ಲಿ ಹೋಗಿ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಹೊಸ ಯುವಕರಿಗೆ ಹೋಗಬೇಕಾಗುವ ಕೆಲಸಕ್ಕೆ ಅಡ್ಡ ಕಾಲಿಡ್ತಾರೆ. ಅವರಿಗೆ ನಿವೃತ್ತಿ ವೇತನ ಬರ್ತದೆ. ಈಗ ನಿವೃತ್ತಿ ವೇತನ 60-70 ಸಾವಿರ ಮಿನಿಮಮ್ ಬರ್ತದೆ. ಇಲ್ಲಿ ಅಸಹಾಯಕರಿಗೆ, ನೊಂದವರಿಗೆ, ಅಂಗವಿಕಲರಿಗೆ ವೃದ್ಧಾಪ್ಯ ವೇತನ 1,500 ರೂಪಾಯಿ ಕೊಡಬೇಕಾದ್ರೆ ಅವ ಎಷ್ಟೋ ಸಲ ಸರಕಾರಿ ಕಚೇರಿಗಳಿಗೆ ಹೋಗಿ ದಮ್ಮಯ್ಯದ ಕೈ ಹಾಕಿ ಅಷ್ಟು ಕಷ್ಟ ಬಿಡ್ತಾರೆ ಕೆಲವರು. ಅದೇ 70-80 ಸಾವಿರ ರೂಪಾಯಿ ನಿವೃತ್ತಿ ವೇತನ ಪಡೆದವ ಪುನಃ ಇನ್ನೊಂದು ಕೆಲಸಕ್ಕೆ ಹೋಗಿ ಅವ ಉಚಿತವಾಗಿ ಸಮಾಜಕ್ಕೆ ಸೇವೆ ಕೊಡಬೇಕು. ನಿಜವಾಗಿ ಕೆಲವರಿಗೆ ನಿವೃತ್ತರಾದ ಮೇಲೆ ಕೆಲವರಿಗೆ ಕಷ್ಟ ಇರ್ತದೆ. ಎಲ್ಲರನ್ನೂ ನಾನು ಹಾಗೆ ಆ ಗುಂಪಿಗೆ ಹೇಳುವುದಿಲ್ಲ. ಕೆಲವರಿಗೆ ದುಡಿಯೋದಿರೋ ಉಪಯೋಗ ಇದು ಬೇರೆ ಉಪಾಯ ಇರುವುದಿಲ್ಲ. ಸಿಕ್ಕಿದ ನಿವೃತ್ತಿ ವೇತನ ಕಡಿಮೆ ಇರ್ತದೆ, ಅದರ ಸಮಸ್ಯೆ ಇರ್ತದೆ, ಹೆಂಡತಿಗೆ ಮಕ್ಕಳಿಗೆ ಹುಷಾರಿರುವುದು, ಅಂಥವ್ರು ಬೇರೆ. ಇನ್ನು ಕೆಲವರಿಗೆ ಸಮಸ್ಯೆ ಇಲ್ಲ, ಮಕ್ಕಳು ವೆಲ್ ಸೆಟಲ್ಡ್, ಮಕ್ಕಳು ಅಮೆರಿಕ, ಲಂಡನ್, ಇಂಜಿನಿಯರ್, ಡಾಕ್ಟ್ರ್, ಇವರು ರಿಟೈರ್ಡ್ ಆಗುವತ್ತಿಗೆ 1-2 ಕೋಟಿ ರೂಪಾಯಿ ಸಿಕ್ಕಿರ್ತದೆ. ತದನಂತರ ಪುನಃ ಇನ್ನೊಂದು ಕೆಲಸಕ್ಕೆ ಹೋಗಿ ಸೇರೋದು. ಅವರು ನಿಜವಾಗಿ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡ್ಬೋದು. ಒಂದು ಶಾಲೆಗೆ ಹೋಗಿ ಶಾಲೆ ಮಕ್ಕಳಿಗೆ ವಿಷಯವನ್ನು ತಿಳಿಸ್ಬೋದು, ಪಾಠ ಹೇಳಿಕೊಡ್ಬೋದು ನಿವೃತ್ತರಾದ ಮಾಸ್ಟರ್ನವರು, ಪ್ರೊಫೆಸರ್ನವರು. ಅದು ಬಿಟ್ಟು ಅವರು ಪುನಃ ಟ್ಯೂಷನ್ ಕೊಟ್ಟು ಇನ್ನಷ್ಟು ದುಡ್ಡು ಕೊಟ್ಟು ಇಲ್ಲಿ ಹೊಸ ಯುವಕ ಯುವತಿಯರು ಕಲಿತು ಹೊರಗಡೆ ಬಂದಿರ್ತಾರೆ, ಕೆಲಸಕ್ಕಾಗಿ ಅಲೆದಾಡ್ತಿರ್ತಾರೆ. ಅವರ ಹೊಟ್ಟೆಗೆ ಕಾಲಿಡುವ ಕೆಲಸ ಮಾಡ್ತಾರೆ. ನಿವೃತ್ತಿ ವೇತನ 70-80-90 ಸಾವಿರ ಪಡೆದು ಕೋಟಿಗಟ್ಟಲೆ ನಿವೃತ್ತಿಯ ಆಗೋತ್ತಿಗೆ ಸಿಕ್ಕಿದ್ದನ್ನು ಬ್ಯಾಂಕಿನಲ್ಲಿ ಇಟ್ಟು ಕೂಡ ಇನ್ನಷ್ಟು ಆಸೆ ಮಾಡ್ತಾರೆ. ಇದು ಯಾಕಾಗಿ ಮಾಡ್ತಾರೆ ದೇವರೇ ಬಲ್ಲ. ಇದನ್ನು ತುಂಬ ಜನರನ್ನು ನೋಡಿದೆ. ಖಂಡಿತ ಹಾಗೆ ಮಾಡಬೇಡಿ. ಯುವಕರ ಕೆಲಸವನ್ನು, ಯುವಕರಿಗೆ ಒಂದು ಬೆಳೆಯುವವನಿಗೆ ಅಡ್ಡ ಕಾಲಿಡಬೇಡಿ. ಇವತ್ತು ಎಷ್ಟೋ ಜನ ಯುವಕರು ಏನೋ ಒಂದು ಡಿಗ್ರಿ ಆದ ಮೇಲೆ ಏನೋ ನಮ್ಮ ಕಾಲ ಸರ್ಕಾರಿ ಕೆಲಸ ಸಿಗುವುದಿಲ್ಲ, ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಬ್ಯಾಂಕಿಗೆ ಹೋಗ್ತಾರೆ ಸಾಲಕ್ಕಾಗಿ, ಇನ್ನೊಂದು ಕೆಲಸ ಮಾಡ್ತಾರೆ. ಅವರಿಗೆ ನಾವು ಒಂದು ಬೆನ್ನೆಲುಬಾಗಿ ಹೋರಾಟ ಮಾಡುವಂಥದ್ದು, ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟುವ ಕೆಲಸ ಮಾಡುವ ಮುಖಾಂತರ ಅವರಿಗೆ ಒಂದು ಹೊಸ ಜೀವನವನ್ನು ಕಲ್ಪಿಸಿಕೊಡುವ ಕೆಲಸ ಆಗಬೇಕು. ಎಲ್ಲ ನಂದು ನನ್ನ ಒಂದು ಮಕ್ಕಳು, ಈಗ ಇರುವುದೇ 1-2 ಮಕ್ಕಳು. ಆ 1-2 ಮಕ್ಕಳು ಕೂಡ ಇವತ್ತು ಇದ್ದು ಕೂಡ ತಂದೆ ತಾಯಿ ನೆಮ್ಮದಿಯಲ್ಲಿ ಇಲ್ಲ. ಅದು ಬೇಕಾದಷ್ಟು ಕಾಲದಲ್ಲಿ ನಾವು ನೋಡ್ತೇವೆ. ಯಾಕೆ ಅತಿ ಆಸೆ ಮಾಡೋದು? ಯಾಕೆ ಸಮಾಜ ಇನ್ನೊಬ್ಬರ ಅನ್ನವನ್ನು ಕಿತ್ತು ತಿನ್ನೋದು? ಎಷ್ಟೋ ನಾವು ಇವತ್ತು ಕೆಲವರ ಮನೆಯಲ್ಲಿ ಒಬ್ಬರೊಬ್ಬರಿಗೆ 25-50 ಚಪ್ಪಲಿ ಇರ್ತದೆ. ಎಷ್ಟೋ ಜನರಿಗೆ ಒಂದು ಚಪ್ಪಲಿ ಇರುವುದಿಲ್ಲ, ಎಷ್ಟೋ ಜನರಿಗೆ ಒಂದು ಶರ್ಟ್ ಇರುವುದಿಲ್ಲ, ಎಷ್ಟೋ ಜನರಿಗೆ ಒಂದು ಪ್ಯಾಂಟ್ ಇರುವುದಿಲ್ಲ. ಎಷ್ಟೋ ಕಡೆಯಲ್ಲಿ ಒಂದು ಮದುವೆ ಆಗಬೇಕಾದ್ರೆ ಒಂದು ಅಟ್ಟಿ ಮಲ್ಲಿಗೆ ತರುವಂಥ ಗತಿ ಇರುವುದಿಲ್ಲ. ನಾವು ಇವತ್ತು ಡೆಡ್ ಬಾಡಿಗೆ ಅಟ್ಟಿ ಮಲ್ಲಿಗೆ ಆಗ್ತೇವೆ. ಅದೇ ಅಸಹಾಯಕನಾಗಿ ಒಬ್ಬ ಸತ್ತರೆ, ನನಗೆ ಇತ್ತೀಚೆಗೆ ಒಂದು ಘಟನೆ ಆಯಿತು. ಅಲ್ಲಿ ಯಾರು ವಿಶ್ವ ಶೆಟ್ಟಿ ಪುನಃ ತುಂಬೆ ಪೆತಾವನ ಅಂತ, ಹೆಣ ಹೊರಲಿಕ್ಕೆ ಹೋಗೋ ವಿಶ್ವ ಶೆಟ್ಟಿ ಅಂತ. ನಾನು ಹೆಣ ಹೊತ್ತದ್ದು ಮಾತ್ರ ಅಲ್ಲ, ಎಲ್ಲ ಕೆಲಸವನ್ನು ಮಾಡಿದ್ದೇನೆ. HIV ಪೇಷೆಂಟನ್ನು ನೋಡಿದ್ದೇನೆ. ಕೋವಿಡ್ ಅವರಿರುವುದು HIV ಪೇಷೆಂಟ್. ನಾನು ಸ್ಟೂಡೆಂಟ್ ಆಗಿರುವಾಗ ಯಾರೂ ಮುಟ್ತಿರಲಿಲ್ಲ. ಆ ಸಮಯದಲ್ಲಿ ವೈದ್ಯರು ನನಗೆ ಜೋರು ಮಾಡಿದರು. ಆ ಟೈಮಲ್ಲಿ ಕೂಡ ನಾನು ರಕ್ಷಣೆ ಮಾಡಿದ್ದೇನೆ. 20 ವರ್ಷದ ಹಿಂದೆ ನಾನು ರಕ್ಷಣೆ ಮಾಡಿದ HIV ಪೇಷೆಂಟ್ ಇವತ್ತಿಗೂ ಇದ್ದಾರೆ. ಅವರಿಗೆ ಬೇಕಾಗುವ ಕೌನ್ಸಿಲಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅವರಿಗೆ ಒಂದು ಧೈರ್ಯ ತುಂಬುವ ಕೆಲಸವನ್ನು ಸಂಬಂಧಪಟ್ಟಂತಹ ಒಂದು ಕೌನ್ಸಿಲರ್ ಮುಖಾಂತರ ಮಾಡಿ ಇವತ್ತು ಅವರು ಸ್ವತಂತ್ರರಾಗಿ ಒಳ್ಳೆ ರೀತಿಯಲ್ಲಿದ್ದಾರೆ. ಒಂದು ಸಮಯದ ನಾನು ಸ್ಟೂಡೆಂಟ್ ಆಗಿರುವಾಗ HIV ಪೇಷೆಂಟ್ ಅಂತ ಹೇಳಿದರೆ ಯಾರೂ ಹತ್ರ ಹೋಗ್ತಿರಲಿಲ್ಲ. ನಾನು ಒಂದು ವೈದ್ಯರೇ ಒಂದು ಮನೆಯವರಿಗೆ ಕೇಳಿದ್ದೀನಿ, ಅವನನ್ನು ಹೊರಗಿಟ್ಟು ನಾಯಿಗೆ ಹಾಕಿದಾಗ ಅನ್ನ ಹಾಕಿ ಅಂತ ವೈದ್ಯರು ಹೇಳಿದ ಮಾತಾಗ ಅಲ್ಲಿ ತನಕ ಪರಿಸ್ಥಿತಿ ಇತ್ತು. ಆದರೆ ನಾನು ಆವಾಗ ಆ ಸಮಯದಲ್ಲಿ ಕೂಡ ಹಾಗೆ ತೊಂದರೆ ಆಗುದಂತಾದರೆ ಯಾರಿಗೆ HIV ಉಂಟು ಇಲ್ಲದ ಯಾರಿಗೂ ಗೊತ್ತು, ಯಾರಿಗೂ ಇರ್ಬೋದು. ಸಮಾಜದಲ್ಲಿ ನಾವು ಎಷ್ಟೋ ಜನರನ್ನು ಮುಟ್ತೇವೆ, ಅದರಲ್ಲೆಲ್ಲ ಬರೋದು ಹೌದು ಅಂತ ನಾನು ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ಒಂದು ದಿವಸ ಬಾಂಬೆ ಬಸ್ಸಲ್ಲಿ ಒಬ್ಬರು ಬರ್ತಾ ಇರಬೇಕಾದ್ರೆ ಕರಾವಳಿ ಬೈಪಾಸ್ ಹತ್ರ ಬಸ್ ನಿಂತಿದ್ದು, ಒಂದು ಡೆತ್ ಆಯಿತು. ಅವರ ಮನೆಯವರಿಗೆ ಕೂಡಲೇ ವಿಷಯ ತಿಳಿಸಿದಾಗ ಮನೆಯವರು ಯಾರೂ ಬರಲಿಲ್ಲ. ಮತ್ತೆ ನೋಡೋದು ಅವರಿಗೆ ಅಂತೂ ಯಾವುದೋ ಒಂದು ಘೋರ ಕಾಯಿಲೆ ಉಂಟಂತಾಯಿತು. ಮತ್ತೊಂದು ದಿವಸ ಒಬ್ಬ ಯುವಕ, ನಮ್ಮ ಉಡುಪಿಯವರೇ, ಒಂದು ಡೆತ್ ಆಯಿತು. ಅವರ ಡೆಡ್ ಬಾಡಿಯನ್ನು ಸ್ಮಶಾನದಲ್ಲಿ ಒಬ್ಬರು ಮುಟ್ಲಿಕ್ಕೆ ಬರಲಿಲ್ಲ. ಇವತ್ತಿಗೂ ಸಹ ವನಜಕ್ಕ ಹೇಳ್ತಾ ಇರ್ತಾರೆ, ನಾನು ಮತ್ತೆ ವನಜಕ್ಕ ಇಬ್ಬರೇ, ಅವರ ಮನೆಯವರೆಲ್ಲ ಮನೆಯಿಂದ ಹೊರಗಡೆ ಇದ್ದರು ದೂರದಲ್ಲಿ. ಅದೊಂದು ಅಂತಿಮ ಕ್ರಿಯೆ ಮಾಡ್ತು. ನಾವು ಎಲ್ಲಿಯೋ ಒಂದು ಬರಲಿಕ್ಕಿದ್ರೆ ಅದನ್ನು ಹೇಗೂ ಮಾಡ್ಬೋದು. ನಾವು ದುರಂತವನ್ನು ನಾವು ಸೃಷ್ಟಿ ಮಾಡಬಾರ್ದು. ಒಂದು ದುರಂತ ಆಯ್ತಂತಾದರೆ ಇನ್ನು ನೆಕ್ಸ್ಟ್ ಆ ದುರಂತ ಆಗದಾಗೆ ನಾವು ಜಾಗ್ರತೆ ವಹಿಸಬೇಕು. ಆದ ದುರಂತವನ್ನೇ ನಾವು ಮರಗಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆದರೆ ಸಮಾಜದಲ್ಲಿ
ನಾವು ಸಮಾಜವನ್ನು ಕೂಡ ಸಮಾಜದಲ್ಲಿದ್ದ ಎಲ್ರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲಿಯೋ ಒಂದು ಬೆಂಕಿ ಹಚ್ಚುವ ಕೆಲಸ ಮಾಡೋದು, ಎಲ್ಲಿಯಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಆ ಬೆಂಕಿಯನ್ನು ನಿಂಗಿಸುವ ಕೆಲಸ ಮಾಡುವ. ಬೆಂಕಿಯನ್ನು ಹಚ್ಚಲಿಕ್ಕೆ ಬಹಳ ಸುಲಭ, ಬೆಂಕಿ ಹಚ್ಚುವ ಕೆಲಸ ಖಂಡಿತ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಎಷ್ಟೋ ಜನರ ಒಂದು ಮನಸ್ಸಿಗೆ ನೋವು, ತೊಂದರೆ, ಕಷ್ಟ, ನಷ್ಟ ಆಗಿ ಹೋಗ್ತದೆ. ಇವತ್ತಿಗೂ ಕೂಡ ಅದೆಷ್ಟೋ ಮಹಿಳೆಯರು ಅಸಹಾಯಕತೆಯಲ್ಲಿದ್ದಾರೆ, ಅದೆಷ್ಟೋ ಮಹಿಳೆಯರು ದೌರ್ಜನ್ಯದಲ್ಲಿದ್ದಾರೆ, ಅವರಿಗೆ ನ್ಯಾಯ ಸಿಗ್ತೇ ಇಲ್ಲ. ಎಷ್ಟೋ ಕಡೆಯಲ್ಲಿ ಇತ್ತೀಚೆ ಒಂದು ದಿವಸ ಒಂದು ಒಳ್ಳೆಯ ಒಂದು ಇವರು ದಾದಿ, ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನಿಜವಾಗಿ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲಿಲ್ಲ. ಆ ಆಕ್ಸಿಡೆಂಟ್ ಆದ ವೆಹಿಕಲಿಗೆ ಒಂದು ಉಡುಪಿ ಜಿಲ್ಲೆಯ ಉಡುಪಿಯ ನಗರದಲ್ಲಿ ಅಲ್ಲ, ಸ್ವಲ್ಪ ಹೊರಗಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆದ ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲ ಅಂತ, ಆಕ್ಸಿಡೆಂಟ್ ಆಗಲೇ ಇಲ್ಲ ಅಂತ ಆಫೀಸರ್ ಹೇಳಲಿಕ್ಕೆ ಶುರು ಮಾಡಿದರು ಅವರ ಪರವಾಗಿ. ಇಂಥದ್ದೆಲ್ಲ ಮಾಡಿದರೆ ಹಾಗಾದರೆ ಮುಂದೆ ಹೇಗೆ ಜೀವನ? ಒಂದು ಜನಸಾಮಾನ್ಯನಿಗೆ ಬದುಕಲಿಕ್ಕೆ ಎಲ್ಲಿ ಉಂಟು? ನ್ಯಾಯ ಕೊಡುವವರೇ ನ್ಯಾಯ ಕೊಡದಿದ್ದರೆ ಹಾಗಾದರೆ ಅಲ್ಲಿ ಯಾರೋ ಮಾಡಿದ ಒಬ್ಬ ತಪ್ಪಿಗೆ ನಿಜವಾಗಿ ಪೊಲೀಸ್ ಇಲಾಖೆ ಆಕ್ಸಿಡೆಂಟ್ ಆದಾಗ ಅದಕ್ಕೆಲ್ಲ ಎಲ್ಲಿ ಕೂಡ ನನ್ನ ಇಷ್ಟು ವರ್ಷ ಸರ್ವಿಸಲ್ಲಿ ತೊಂದರೆ ಮಾಡಿದ್ದಿಲ್ಲ. ಆಕ್ಸಿಡೆಂಟ್ ಆದವನ ಪರವಾಗಿ ಏನೆಲ್ಲ ಹೆಲ್ಪ್ ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ಮಾಡ್ತಾರೆ. ಯಾರೋ ಒಬ್ಬ ಅಧಿಕಾರಿ ಮಾಡಿದ್ರಲ್ಲಿ ಎಷ್ಟು ಒಂದು ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಕೆಲವು ಜನರು ಅದರಲ್ಲಿ ಕೆಲವರು ನೋಡಿ ಆ ವ್ಯಕ್ತಿಗೆ ಪೊಲೀಸ್ ಇಲಾಖೆ ಮೇಲೆ ಇದ್ದಂತಹ ಒಂದು ಗೌರವವೇ ಹೋಗ್ತದೆ. ಯಾರೋ ಒಬ್ಬ ಮಾಡಿದ ತಪ್ಪು. ನನ್ನ 35 ವರ್ಷ ಸೇವೆಯಲ್ಲಿ ನನಗೆ ಎಲ್ಲಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ತೊಂದರೆ ಆದದಿಲ್ಲ. ಯಾವುದೇ ಆಕ್ಸಿಡೆಂಟ್ ಆಗಲಿ, UDR ಆಗಲಿ, ಏನೇ ಕೆಲಸ ಕಾರ್ಯಗಳಾಗಲಿ ಅವರು ಬೇಕಾದಷ್ಟು ಸ್ಪಂದನೆ ಕೊಟ್ಟಿದ್ದಾರೆ. ಆದರೆ ಎಲ್ಲಿಯೋ ಒಬ್ಬ ಮಾಡಿದ ಅಧಿಕಾರಿಯ ತಪ್ಪಿನಿಂದ ಇಡೀ ಇಲಾಖೆಗೆ ಮಸಿವು ಹಾಕುವಂಥ ಕೆಲಸ ಮಾಡ್ತಾರೆ. ಖಂಡಿತ ಅದು ಆಗಬಾರ್ದು. ಎಷ್ಟೋ ಕಡೆಯಲ್ಲಿ ಹಾಗೆ ಕೆಲಸ ಮಾಡುವವರು ಒಳ್ಳೆ ಜನ ಬಹಳಷ್ಟು ಇದ್ದಾರೆ. ಇವರು ಒಬ್ಬರಿಂದ ಒಳ್ಳೆ ಕೆಲಸ ಮಾಡುವವರಿಗೆ ಒಂದು ಅವಕಾಶ ತಪ್ಪಿದೆ ಅಂತ ಆಗ್ತದೆ, ಅವರಿಂದ ಕೆಟ್ಟ ಹೆಸರು ತಂದಾಗ ಆಗ್ತದೆ, ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಬದುಕಿನಲ್ಲಿ ಅಧಿಕಾರ ಸಿಕ್ಕಿದಾಗ ಜನರ ಸೇವೆಗಾಗಿ ಸರ್ಕಾರ ಕೊಡುವಂತಹ ಒಂದು ಬಹಳಷ್ಟು ನಾವು ಅಣ್ಣಾಮಲೈ ಹತ್ರ ನಾನು ನೋಡಿದ್ದೆ. ನಾನೊಮ್ಮೆ ಅಣ್ಣಾಮಲೈಯವರು ಟ್ರಾನ್ಸ್ಫರ್ ಆಗುವಾಗ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ಹೋಗುವಾಗ ಸೆಟ್ರ ಕೂತ್ಕೊಳ್ಳಿ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ಬ್ಯುಸಿ ಇದ್ದರೆ ನಾನು ಕೂತ್ಕೊಳ್ಳೋದಿಲ್ಲ ಹೇಳಿದೆ. ಆವಾಗ ಅವರು ನಾನು ನಿಂತಿದ್ದೇನೆ ಅಂತ ಅವರು ಕೂಡ ನಿಂತು ನನ್ನ ಹತ್ರ ಮಾತಾಡಿ ಕಳಿಸಿಕೊಟ್ರು. ನೋಡಿ, ಅಧಿಕಾರ ದೊಡ್ಡದಿರ್ಬೋದು, ಅಧಿಕಾರಿ ಜನಸಾಮಾನ್ಯನಾಗಿರಬೇಕು. ಅಧಿಕಾರ ದೊಡ್ಡದು ಹೌದು, ಅದು ಅವರಿಂದ ನಾನು ಕಲಿತ ಪಾಠ. ಅವರು ಅಷ್ಟು ದೊಡ್ಡ ಅಧಿಕಾರಿ ಆದರೂ ಕೂಡ ಜನಸಾಮಾನ್ಯನಾಗಿದ್ದರು. ಹಾಗಾಗಿ ಇವತ್ತು ಅವರು ಎಲ್ಲರ ಮನದಲ್ಲಿ ಅವರು ಹೋಗಿದ್ದಾರೆ. ಅವರು ಏನು ಹೇಳಿದ್ದಾರೆ ಅವರ ಒಂದು ಡ್ಯೂಟಿ ಟೈಮಲ್ಲಿ ಎಲ್ಲರೂ ಪಾಲಿಸಿದ್ದಾರೆ. ಇವತ್ತಂತೂ ಅವರು ಹೇಳಿದ ಒಂದು ಮಾತನ್ನು ತಪ್ಪಲಿಲ್ಲ. ಹಾಗಾದರೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನು ಮಾಡಿದರೆ, ಸಕಾರಾತ್ಮಕವಾದ ಒಂದು ವಿಷಯಗಳನ್ನು ಹೇಳಿದರೆ ಒಬ್ಬರು ಕೇಳ್ತಾರೆ ಅಂತ ಹೇಳೋದಕ್ಕೆ ಅಣ್ಣಾಮಲೈ ಸಾಕ್ಷಿ. ಮತ್ತು ನಾನು ನಿಜವಾಗಿ ಇಲ್ಲಿ ನಮ್ಮ ರಾಜ್ಯ ಮಹಿಳಾ ನಿಲಯದಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಆಗಲಿಕ್ಕೆ ಅವಕಾಶ ಇಲ್ಲ ತುರ್ತು. ಈಗ ಸಖಿ ಒನ್ ಸ್ಟಾಪ್ ಸೆಂಟರ್ ಆಗಿದೆ. ಆವಾಗ ನಮ್ಮ ಮೇರಿ ಫ್ರಾನ್ಸಿಸ್ DC ಆಗಿರಬೇಕಾದ್ರೆ ನಾನು ಅವರಿಗೆ ಒಂದು ದಿವಸ ಒಂದು ಮಹಿಳೆ ಸಿಕ್ಕಿರಲಿಲ್ಲ, 70 ವರ್ಷದ ಮಹಿಳೆ. ಅವಳಿಗೆ ಕಾಯಿಲೆ ಇಲ್ಲ, ಏನೂ ಇಲ್ಲ. ನಾನು ಏನು ಮಾಡೋದು, ಅವಳನ್ನು ಇಲ್ಲಿ ಸ್ಟೇಟ್ ಹೋಮಲ್ಲಿ ತಗೊಳ್ಳೋದಿಲ್ಲ. ನಾನು ಮೇರಿ ಫ್ರಾನ್ಸಿಸ್ DC ಅವರಿಗೊಂದು ಮೆಸೇಜ್ ಮಾಡಿದೆ. ಮೆಸೇಜ್ ಮಾಡಿದ ಕೂಡಲೇ ನನಗೆ ಇಮಿಡಿಯೇಟ್ ಆನ್ಸರ್ ಬಂತು, ನೀವು ಪ್ರೊಸೀಡ್ ಆಗಿ ಸ್ಟೇಟ್ ಹೋಮಿಗೆ ಹಾಕಿ ಅಂತ. ನಾನು ಸ್ಟೇಟ್ ಹೋಮಿಗೆ ಹಾಕಿ ತಗೊಂಡೋದ ಕೂಡಲೇ ಅಲ್ಲಿ ಇಮಿಡಿಯೇಟ್ ತಗೊಂಡ್ರು. ಹಾಗಾದರೆ ಒಂದು ಅಧಿಕಾರಿಗೆ ಎಂತೆಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಎಂಥ ಕಷ್ಟವನ್ನು ಪರಿಹರಿಸುವಂಥ ಒಂದು ಅಧಿಕಾರಿ ಹತ್ರ ಉಂಟು. ಅದನ್ನು ಕಾನೂನಿನ ನೆಪ ಒಡ್ಡಿ ಮಾಡದೇ ಇರುವುದು ಅದು ಖಂಡಿತ ಸಮಾಜಕ್ಕೆ ಮಾಡುವ ಘಾತಕ. ಮತ್ತು ಇವತ್ತು ಜನಸಾಮಾನ್ಯರಿಗೆ ಮಾಡಿದ ತೊಂದರೆ ಯಾವನೇ ಅಧಿಕಾರಿಗಳಾಗಲಿ ಅವರಿಗೆ ಆ ಪಾಪ ಅವರ ಬೆನ್ನು ಬಿಡುವುದೇ ಇಲ್ಲ. ಜನಸಾಮಾನ್ಯರು ಎಷ್ಟೋ ಜನ ಇರ್ಬೋದು, ಮದ್ದಿಲ್ಲದೆ ಸತ್ತಿರ್ಬೋದು, ಒಂದು ಸಹಾಯ ಕೇಳಲಿಕ್ಕೆ ಬಂದಾಗ ಅಧಿಕಾರಿಯಿಂದ ಹೆಲ್ಪ್ ಆಗದೇ ಇರ್ಬೋದು. ಅದೆಲ್ಲ ಅವರಿಗೆ ಒಂದು ದಿವಸ, ಯಾಕಂದರೆ ನನಗೆ ಒಂದು ಬಹಳ ಬೇಸರದ ವಿಷಯ ಅಂದರೆ, ಒಂದು ಕಡೆಯಲ್ಲಿ ಒಬ್ಬ ಬುದ್ಧಿಮಾಂದ್ಯ ಮಕ್ಕಳು ಮನೆಯಲ್ಲಿರುವವರೆಲ್ಲರೂ ಅವರದ್ದು ಒಂದು ದಾಖಲಾತಿಯ ಒಂದು ಆಗಬೇಕಾದ್ರೆ ಅಧಿಕಾರಿಯಿಂದ ಅದು ಎಲ್ಲ ಕೆಲಸ ಆಗಿದೆ, ಆದರೆ ಅಲ್ಲಿ ಫೈನಲ್ ಆಗಲಿಲ್ಲ. ಮತ್ತೆ ನೋಡುವತ್ತಿಗೆ ಆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕೂಡ ಅವ್ರು ತಂಬು ಕೊಡಬೇಕಂತೆ ಅಧಿಕಾರಿಯವರು. ಬುದ್ಧಿಮಾಂದ್ಯ ಮಕ್ಕಳಿರುವ ಮನೆಯಲ್ಲಿ ಕೂಡ ಅವರು ಲಂಚ ತಗೊಳ್ಳಿಕ್ಕೆ ಬೇಡಿಕೆ ಅಂತ ಗೊತ್ತಾಯಿತು. ನಾನು ಹೇಳಿದೆ, ನೀವು ಕೊಡಲೇಬೇಡಿ, ಎಷ್ಟು ದಿವಸ ಹೋದ್ರೂ ತೊಂದರೆ, ಮತ್ತೆ ನೋಡುವ ಹೇಳಿದೆ. ಆದರೆ ಮರು ದಿವಸ ಅದು ಕೆಲಸ ಆಯಿತು ಅಂತ ನನಗೆ ಮೆಸೇಜ್ ಬಂತು. ನಾನು ಮನೆಯವ್ರ ಹತ್ರ ಹೋಗಿ ಕೇಳಿದೆ. ಕಡೆಗೆ ಹೇಳಿದರು ಅವರು, ನಾನು 10,000 ರೂಪಾಯಿ ಕೊಟ್ಟು ಬಂದೆ ಅಂತ. ಆ ಬುದ್ಧಿಮಾಂದ್ಯ ಮಕ್ಕಳ ಮನೆಯ ಹಣವನ್ನು ಸಹ ಒಬ್ಬರು ತಿಂತಾರಂತಾದರೆ ಹಾಗಾದರೆ ಯಾವ ರೀತಿಯ ದ್ರೋಹ ಇರ್ಬೋದು, ಯಾವ ರೀತಿಯ ಬದುಕಿರ್ಬೋದು? ಇವತ್ತು ಇದು ವ್ಯವಸ್ಥೆಯ ಒಂದು 80-90 ವರ್ಷದ ಮಹಿಳೆಯರನ್ನು ದೌರ್ಜನ್ಯ ಮಾಡ್ತಾರಂತಾದರೆ ಹಾಗಾದರೆ ಎಂಥ ನೀಚರಿರ್ಬೋದು? ಬದುಕಲಿಕ್ಕೇ ಇಲ್ಲ. ಎಷ್ಟೋ ಕಡೆಯಲ್ಲಿ ರಸ್ತೆಯಲ್ಲಿ ಅಪಘಾತ ಆದ ಕೂಡಲೇ ಡ್ರೈವರಿಗೆ ಹಿಡಿದು ಬಡಿತಾರೆ. ಎಷ್ಟು ದೊಡ್ಡ ತಪ್ಪು! ಒಬ್ಬ ಡ್ರೈವರ್ ಆದವ ಯಾವುದೋ ಒಂದು ಎಷ್ಟೋ ಸಾವಿರಾರು ಕಿಲೋಮೀಟರ್ ಡ್ರೈವಿಂಗ್ ಮಾಡ್ಕೊಂಬಂದು ಅವ ಎಷ್ಟು ಕಷ್ಟದಲ್ಲಿರ್ತಾನೆ. ಅವ ತಪ್ಪು ಎಲ್ಲಿಯೂ ಒಂದು ಆಗಿ ಹೋಗ್ತದೆ. ಕೆಲಸ ಸಣ್ಣ ವಾಹನದವರು ತಪ್ಪಾಗ್ತದೆ, ಲೋಕಲ್ನವರು ಅಂತಾದ ಕೂಡಲೇ ಹೊರಗಿನ ವಾಹನ ಅಂದ ಕೂಡಲೇ ಬಡ್ದಾಯ್ತು, ಹೊರ ರಾಜ್ಯದ ವಾಹನ ಅಂದ ಕೂಡಲೇ ಅದನ್ನು ಬಡಿಯೋದು.
ಇನ್ನೊಂದು ಮಾಡೋದು, ಅದೆಲ್ಲ ನ್ಯಾಯವ? ಇಡೀ ಭಾರತ ಎಂಬುದು ಭಾರತ ಮಾತೆಯ ಮಕ್ಕಳು ಬೇರೆ ಬೇರೆ ರಾಜ್ಯ, ಅಲ್ಲಿ ನಾವು ಈ ರೀತಿಯ ಒಂದು ಮಾಡಿದ. ಈಗ ನಮ್ಮ ಕರ್ನಾಟಕದವರು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ, ಬೇರೆ ಬೇರೆ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅದನ್ನೆಲ್ಲ ನಾವು ವೈಯಕ್ತಿಕ ಕಾರಣ ಇಟ್ಕೊಂಡು ಗಲಾಟೆ ಮಾಡಿದರೆ ಹಾಗಾದರೆ ಭವಿಷ್ಯತ್ತಿನಲ್ಲಿ ಭಾರತದಲ್ಲಿ ಶಾಂತಿ ನ್ಯಾಯ ಸಿಗ್ಬೋದಾ? ಭವಿಷ್ಯತ್ತಿನಲ್ಲಿ ನಮ್ಮ ಯುವಕರು ಒಳ್ಳೆಯ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟಾ? ಇದನ್ನು ನಾವು ಆಲೋಚನೆ ಮಾಡಬೇಕು. ಇವತ್ತು ನೋಡಿ, ಇಲ್ಲಿ ಎಷ್ಟೋ ಜನ ಅಸಹಾಯಕರೆಲ್ಲ ಸಿಕ್ಕಿದಾಗ ನಾವು ಹೇಳೋದು, ಇಲ್ಲಿ ಉಡುಪಿಯಲ್ಲಿ ಒಂದು ಪುನರ್ವಸತಿ ಕೇಂದ್ರ ಇಲ್ಲದೆ ಅವರನ್ನು ದಾರಿಗೆ ಬಿಡುವುದಾ? ನಾವು ಸ್ನೇಹಾಲಯದಲ್ಲಿ ರಿಕ್ವೆಸ್ಟ್ ಮಾಡೋದು. ಪಾಪ ಜೋಸೆಫ್ರವರು ಅದೆಷ್ಟೋ ನಮ್ಮ ಅಸಹಾಯಕರಿಗೆ ಅಲ್ಲಿ ಪುನರ್ವಸತಿ ಕೊಟ್ಟರು. ಮಂಜೇಶ್ವರದ ದೈಗೋಳಿಯ ಡಾಕ್ಟರ್ ಉದಯ್ ಶ್ರೀಸಾಯಿ ಆಶ್ರಮ ಅವರೊಂದು ಎಷ್ಟೋ ಜನರಿಗೆ ಕೊಟ್ಟರು. ಇಲ್ಲಿ ವಿಜೇತ ಶಾಲೆಯವರು ಇರ್ಬೋದು, ನಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಕಾಂತಿ ಮೇಡಮ್ ಅವರು, ಸ್ಪಂದನದ ಜನಾರ್ದನ್ರವರು, ಮಣಿಪಾಲದ ಹೊಸಬೆಳಕು, ಹಾಗೆ ಕೆಲವೊಂದು ಈಗ ನಮ್ಮ ಕಾರ್ಕಳ ಪಳ್ಳಿಯಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ ಆಗಿದೆ, ಅವರು ಕೆಲವರನ್ನು ತಗೊಂಡ್ರು. ಹಾಗೆ ಎಲ್ಲೆಲ್ಲಿ ಎಲ್ಲ ಉಂಟು ಅಂತ ನಾವು ಹುಡುಕೊಂಡು ಅಲ್ಲಿ ಹಾಕುವಾಗ ಎಲ್ಲ ಕೂಡ ಮ್ಯಾಕ್ಸಿಮಮ್ ಇದು ಖಾಸಗಿ ಸರ್ಕಾರದ ಇದಲ್ಲ, ಅವರು ಕೂಡ ಎಲ್ಲ ಎಲ್ಲಿಯೋ ಒಂದು ಸಾರ್ವಜನಿಕರಿಂದ ಟ್ರಸ್ಟ್ ಮಾಡಿ ನಡೆಸ್ತಾ ಇದ್ದಾರೆ. ಅವರಿಗೆ ಕೂಡ ಸರ್ಕಾರದಿಂದ 25 ಕಾನೂನು, ಅವರಿಗೆ ಬೇಕಾಗುವಂಥ ಕೆಲವು ಒಂದು ದಾಖಲಾತಿಗಳನ್ನು ಮಾಡಿಕೊಡಲಿಕ್ಕೆ ಹಿಂದೆಟಾಕ್ತಾರೆ. ನಾವು ರಾತ್ರಿ 12 ಗಂಟೆಗೆ ವೃದ್ಧರನ್ನು ರಕ್ಷಣೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿದರೆ ಫೋನ್ ಎತ್ತುವುದಿಲ್ಲ. ಪೊಲೀಸ್ ಅಧಿಕಾರಿಯವರು ಈ ವಿಷಯದಲ್ಲಿ ಕೂಡಲೇ ಬರ್ತಾರೆ, ಆದರೆ ಅವರು ಅಸಹಾಯಕರು, ಅವರಾದರೂ ಹಾಕುವುದೆಲ್ಲಿಂದ? ಹಿರಿಯ ನಾಗರಿಕರನ್ನು ಹಾಕಲಿಕ್ಕೆ ಇಲ್ಲಿ ವ್ಯವಸ್ಥೆ ಎಲ್ಲಿ ಉಂಟು? ಈ ಹಿಂದೆ ನಾವು ಎಷ್ಟೋ ಸಲ ರಾತ್ರಿ ಮಹಿಳೆಯರು ಅಥವಾ ಹಿರಿಯರು ಸಿಕ್ಕಿದ್ರೆ ಒಂದು ಅನಾರೋಗ್ಯದ ನೆಪ ಒಡ್ಡಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡ್ತಿತ್ತು. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಎಲ್ಲ ಫುಲ್ ಆಗಿದೆ, ಅಲ್ಲಿಯೇ ಕೂಡ ಮೂಲಭೂತ ನಮಗೆ ನಾವು ಗೊತ್ತಿದ್ದು ತಪ್ಪು ಮಾಡಬಾರ್ದು. ಹಾಗಾದರೆ ಎಲ್ಲಿ ಹಾಕುದು? ಅವ್ರು ಅದಕ್ಕೆ ವ್ಯವಸ್ಥೆನೇ ಇಲ್ಲ. ಹೇಳಿದ ಕೂಡಲೇ ನಾವು 24x7 ಹೇಳ್ತೇವೆ. ಮಕ್ಕಳ ದಿನಾಚರಣೆ ದಿವಸ ಮಕ್ಕಳಿಗೆ ನಾವು ಎಲ್ಲವೂ ರೀತಿಯ ಎಷ್ಟು ಜನ ಮಕ್ಕಳು ದೌರ್ಜನ್ಯ ಆಗ್ತಾ ಇದ್ದಾರೆ, ಮಹಿಳೆಯರು ಎಷ್ಟು ಜನ, ಕಿಶೋರಿ ದಿನಾಚರಣೆ ಅಂತ ಮಾಡಿಕೊಂಡು ಅದನ್ನು ಮಾಡ್ತಾರೆ. ಜನಸಾಮಾನ್ಯರು ಕಿಶೋರಿ ದಿನಾಚರಣೆಯನ್ನು ಅರ್ಥವತ್ತಾಗಿ ಆಚರಣೆ ಮಾಡ್ತಾರೆ. ಇದು ಅಧಿಕಾರದಲ್ಲಿ ಇರುವ ಸರ್ಕಾರದ ಒಂದು ಹಣವನ್ನು ಖರ್ಚು ಮಾಡಲಿಕ್ಕೆ ದಿನಾಚರಣೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಅದು ಮಾಡುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಎಷ್ಟೋ ಜನ ಹಿರಿಯ ನಾಗರಿಕರು ಆಸ್ತಿ ಭೂಮಿ ಇದ್ದು ಉಪವಾಸ ಬೀಳುವವರಿದ್ದಾರೆ. ಒಂದು ದಿವಸ ಒಂದು ಹಿರಿಯ ನಾಗರಿಕ ಒಬ್ಬರು ನಾನು 1 ತಿಂಗಳು ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟೆ. ತದನಂತರ ಯಾರು ಬರದೇ ಇರಲಿಕ್ಕೆ ಹೋಗಿ ಆಶ್ರಮಕ್ಕೆ ನಾನು ಬಿಡಲಿಕ್ಕೆ ರೆಡಿ ಮಾಡುವಾಗ ಆ ಪ್ರಾಯದವರು ನನಗೆ ಹೇಳ್ತಾರೆ, ಅಣ್ಣ ಎಲ್ಲಿಯಾದರೂ ನನಗೆ ಒಂದು ಮುಷ್ಟಿ ಅನ್ನ ಸಿಗುವಲ್ಲಿ ತಗೊಂಡೋಗಿ ಹಾಕು ಮಾರ, ಇನ್ನು ಬಸ್ ಸ್ಟ್ಯಾಂಡಲ್ಲಿ ಬಿಡಬೇಡ ಹೇಳ್ತಾರೆ. ಅವರು ಬೇಕಾದಷ್ಟು ಆಸ್ತಿ ಭೂಮಿ ಇದ್ದವರು. ಹಾಗಾದರೆ ಇದರ ವ್ಯವಸ್ಥೆ ಎಂಥದ್ದು?